ಬಡ ಕುಟುಂಬವೊಂದಕ್ಕೆ ಬೋಳೂರು ವಾರ್ಡಿನ ಕಾರ್ಪೊರೇಟರ್ ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆ ಒದಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಾಲತಿ ಎಂಬುವರು ತನ್ನ ಸಹೋದರಿಯ ಪುತ್ರನೊಂದಿಗೆ ಬೋಳಾರ್ನ ಕಲ್ಲಾವು ಎಂಬಲ್ಲಿ ಜೀವನ ಸಾಗಿಸ್ತಾ ಇದ್ರು. ತೀರಾ ಬಡತನದಲ್ಲಿದ್ದ ಕುಟುಂಬವು ಮನೆಯಲ್ಲಿ ನೀರು ಹಾಗೂ ವಿದ್ಯುತ್ ಸಂಪರ್ಕವಿಲ್ಲದೆ ಜೀವನ ಸಾಗಿಸ್ತಾ ಇದ್ರು. ಇದನ್ನು ಮನಗಂಡ ಸ್ಥಳೀಯ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಅವರು ಸ್ವಂತ ಖರ್ಚಿನಿಂದ ವಿದ್ಯುತ್ ಹಾಗೂ ನೀರಿನ ಸಂಪರ್ಕಕ್ಕೆ ವ್ಯವಸ್ಥೆ ಮಾಡಿದ್ದು ಮನೆಗೆ ಪೇಂಟ್ ಮಾಡಿಸಿದ್ದಾರೆ. ಮನೆಯ ಕೆಲಸ ಪೂರ್ಣಗೊಂಡ ಬಳಿಕ ಮಕರ ಸಂಕ್ರಾಂತಿಯಂದು ಶಾಸಕ ವೇದವ್ಯಾಸ್ ಕಾಮತ್, ವಿಜಯಕುಮಾರ್ ಶೆಟ್ಟಿ ಹಾಗೂ ಇತರ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಕುಟುಂಬದವರಿಗೆ ಮನೆಯನ್ನ ಹಸ್ತಾಂತರ ಮಾಡಲಾಗಿದೆ. ಈಗಾಗಲೇ ವಾರ್ಡ್ನಲ್ಲಿ ಹಲವು ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಅವರು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಜಗದೀಶ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ರು. ಇದೀಗ ವಾರ್ಡ್ ನಿವಾಸಿಗಳು ಕಾರ್ಪೊರೇಟರ್ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೋಳೂರು ವಾರ್ಡಿನ ಈ ಕಲ್ಲಾವು ಕ್ಷೇತ್ರದಲ್ಲಿ ಈ ಮನೆಯಲ್ಲಿ ಬಹಳ ಕಷ್ಟದಲ್ಲಿ ಇದ್ದಾರೆ ಅನ್ನುವಂಥದ್ದು ಬಹಳ ಹಿಂದೆ ನೋಡಿದ್ದೆ. ಕಾರ್ಪೊರೇಟರ್ ಆದ ನಂತರ ಈ ಮನೆಗೆ ಭೇಟಿ ಕೊಟ್ಟ ನಂತರ ಬಹಳ ಸಮಸ್ಯೆಗಳಿತ್ತು. ಕೊರೋನಾ ಸಮಯದಲ್ಲಿ ಇವರಿಗೆ ಅಕ್ಕಿ ಸಾಮಗ್ರಿ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನು ಬಹಳ ಕಷ್ಟದಲ್ಲಿದ್ದರಂತ ನೋಡಿ ಅದನ್ನೆಲ್ಲ ಕೊಡುವ ಸಮಯದಲ್ಲಿ ಈ ಮನೆಗೆ ಏನೂ ಸವಲತ್ತುಗಳಿಲ್ಲ, ಇರಲಿ ಲೈಟ್ ಇಲ್ಲ, ನೀರಿಲ್ಲ, ಅದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ವ್ಯವಸ್ಥೆಗಳಿಲ್ಲ. ಈ ಮನೆಯನ್ನು ದತ್ತು ಸ್ವೀಕಾರ ಮಾಡಬೇಕು, ಇವರಲ್ಲಿರುವಂತಹ ನೋವುಗಳನ್ನು ಹೋಗುವಂತೆ ಮಾಡಬೇಕು, ಕಣ್ಣಲ್ಲಿ ಮತ್ತು ಅವರ ಮುಖದಲ್ಲಿ ನಗು ಬರುವಂಥ ನನಗೆ ಲಕ್ಷಣ ಕಾಣಬೇಕು ಎನ್ನುವಂಥ ವಿಚಾರ ಇಟ್ಕೊಂಡು ಈ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಮ್ಮ ಬೋಳೂರಿನ ನನ್ನ ಕಾರ್ಯಕರ್ತ ಬಂಧುಗಳ ಜೊತೆ ಸೇರಿಕೊಂಡು ಈ ಮನೆಗೆ ಪೇಂಟಿಂಗ್, ಇಲ್ಲಿ ಲೈಟಿನ ವ್ಯವಸ್ಥೆ, ಪೇಂಟಿಂಗ್, ಲೈಟಿನ ವ್ಯವಸ್ಥೆ ಹಾಗೂ ಇಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಇನ್ನಿತರ ಕೆಲವೊಂದು ಏನು ಬೇಸಿಕ್ ನೀಡ್ ಇದೆ ಇದನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಇನ್ನು ಇದೇ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, 27ನೇ ಬೋಳೂರಿನ ವಾರ್ಡಿನ ಕಲ್ಲಾವು ಪರಿಸರದಲ್ಲಿ ಹಲವಾರು ವರ್ಷಗಳಿಂದ ಜೀವನವನ್ನು ನಡೆಸಿಕೊಂಡು ಬರ್ತಿರುವಂಥ ಮಾಲತಕ್ಕ ಮತ್ತು ಅವರ ಅಕ್ಕನ ಮಗ ರವೀಂದ್ರ ಅವರು ಅವರ ಮನೆಗೆ ಇವತ್ತು ದೀಪವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಮಹಾನಗರ ಪಾಲಿಕಾ ಸದಸ್ಯರಾದ ಜಗದೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೋಳೂರು ವಾರ್ಡಿನ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಈ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಶಾಸಕನ ನೆಲೆಯಲ್ಲಿ ನಾನು ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೆ, ಅವರಿಗೆ ಸೂಚನೆಯನ್ನು ನೀಡಿದ್ದೆ. ನನ್ನ ಕ್ಷೇತ್ರದಲ್ಲಿರುವಂಥ ಯಾವುದೇ ಮನೆಗಳಿಗೆ ಕರೆಂಟ್ ಇಲ್ಲದೆ ಜೀವನವನ್ನು ನಡೆಸುವಾಗ ಆಗಬಾರ್ದು, ಅವರಿಗೆ ಕರೆಂಟಿನ ವ್ಯವಸ್ಥೆಗಳನ್ನು ಮಾಡಿಸಿಕೊಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ಹೇಳುವಂಥ ಮಾತನ್ನು ನಾನು ಪ್ರತಿ ಸಲ ಮಹಾನಗರ ಪಾಲಿಕೆಗೆ ಸದಸ್ಯರಿಗೆ ಮತ್ತು ಇನ್ನಿತರ ನಮ್ಮ ಜವಾಬ್ದಾರಿಯುತ ಕಾರ್ಯಕರ್ತರಿಗೆ ಹೇಳಿದಾಗ ಇವತ್ತು ಅದನ್ನು ಮನದಂಡು ನನ್ನ ವಾರ್ಡಿನಲ್ಲಿರುವಂಥ ಕಲ್ಲಾವು ಪರಿಸರದಂಥ ಮನೆಗೆ ಕರೆಂಟ್ ಕನೆಕ್ಷನ್, ಸಪರೇಟ್ ಮೀಟರ್ ಹಾಕಿ ಮನೆಗೆ ಸಂಪೂರ್ಣವಾಗಿ ಕರೆಂಟ್ ಕನೆಕ್ಷನನ್ನು ಮತ್ತು ಅದಕ್ಕೆ ಬೇಕಾದಂಥ ಏನು ಕೆಲಸ ಕಾರ್ಯಗಳಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡಿ, ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡಿಕೊಡಬೇಕು ಅನ್ನೋದನ್ನ ತೋರಿಸುವ ಮೂಲಕ ಈ ಕಾರ್ಪೊರೇಟರ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ.